ಖಂಡಿತವಾಗಿ ನನ್ನ ಬೇರು ಕೂಡ ತುಳುನಾಡೆ. ಆ ಒಂದು ದೃಷ್ಟಿಯಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ. ಈಗಾಗಲೇ ಸರ್ಕಾರ ಸಂಪೂರ್ಣ ಬೆಂಬಲ ನಮಗೆ ಕೊಟ್ಟಿದ್ದಾರೆ. ನಾವು ನಮ್ಮ ಭಾಳ ವಿಶೇಷವಾಗಿ ರುದ್ರಪ್ರತಾಪ್ ಇಲ್ಲೇ ಇದ್ದಾರೆ. ಈ ಜಾಗ ನಮಗೆ ಬಿಟ್ಕೊಡ್ಲಿಕ್ಕೆ ಮಾಡಿ ಅಂತ ಹೇಳುವ ದೊಡ್ಡ ಮನಸ್ಸನ್ನು ತೋರಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಯಾಕೆಂದರೆ ಅವರ ಕುಟುಂಬದ ಜೊತೆ ನನಗೂ ಕೂಡ ವ್ಯವಹಾರ ಇದೆ. ಹಾಗೆ ಇಲ್ಲಿಗೆ ನನಗೆ ಫೋನ್ ಮಾಡಿ ಕೇಳಿದ್ರು ಅಶೋಕ್ ಅವರು, ನಮಗೆ ನೀರಿನ ವ್ಯವಸ್ಥೆ ಬೇಕು, ಇನ್ನೊಂದು ಬೇಕು ಅಂದಾಗ ನಾವು ಆಯಿತು ಅಂತ ಹೇಳಿದ್ದೀವಿ. ಖಂಡಿತ ಬರೀ ನೀರು ಮಾತ್ರ ಅಲ್ಲ, ಸಂಪೂರ್ಣ ಬೆಂಬಲ ನನ್ನ ಕಡೆಯಿಂದ ಹಾಗೂ ನಮ್ಮ ಸರ್ಕಾರದ ಕಡೆಯಿಂದ ನಿಮಗಿದೆ. ಇದು ಭಾಳ ಚೆನ್ನಾಗಿ ನಡಿಬೇಕು. ಈ ಕಂಬಳ ಇಡೀ ವಿಶ್ವಕ್ಕೆ ತೋರಿಸುವಂಥದ್ದು ಬೆಂಗಳೂರು ಮುಖಾಂತರ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡೋಣ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಿರೋದು, ತಾವು ಬಂದಿರುವಂಥ ನಮ್ಮ ಎಲ್ಲ ಸಹೋದರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.